ಆಸ್ತಿ ಹಕ್ಕು ಖುಲಾಸೆಗೆ ಸಂಬಂಧಿಸಿ ಅರ್ಜಿ ವಿಲೇವಾರಿ ಮಾಡಲು ಹಣದ ಬೇಡಿಕೆ ಇಟ್ಟು ಲಂಚವನ್ನ ಸ್ವೀಕಾರ ಮಾಡ್ತಾ ಇದ್ದ ವೇಳೆ ಗ್ರಾಮ ಕಾರ್ಮಿಕ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಇಂದು ನಡೆದಿದೆ. ಇಲ್ಲಿನ ಅರಂತೋಡು ಗ್ರಾಮ ಕಾರ್ಮಿಕ ಮಿಯಾ ಸಾಬ್ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಅಧಿಕಾರಿಯಾಗಿದ್ದಾನೆ. ಅರಂತೋಡು ಗ್ರಾಮದ ಅಡ್ತೆಲೆ ನಿವಾಸಿ ಹರಿಪ್ರಸಾದ್ ಎಂಬುವರು ಆಸ್ತಿ ಹಕ್ಕು ಖುಲಾಸೆಗಾಗಿ ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿ ವಿಲೇವಾರಿ ಮಾಡಲು ಗ್ರಾಮ ಕಾರ್ಮಿಕ ಮಿಯಾ ಸಾಬ್ 8,000 ರೂಪಾಯಿ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು ಎನ್ನಲಾಗಿದೆ. ಅದರಂತೆ ಈ ಮೊದಲು 3,000 ರೂಪಾಯಿಯನ್ನ ಹರಿಪ್ರಸಾದ್ ಅವರಿಂದ ಮಿಯಾ ಸಾಬ್ ಪಡೆದುಕೊಂಡಿದ್ರು. ಉಳಿದ 5,000 ರೂಪಾಯಿಗಳನ್ನ ಸುಳ್ಯ ಕಂದಾಯ ನಿರೀಕ್ಷಕರ ಕಚೇರಿಯಲ್ಲಿ ಹರಿಪ್ರಸಾದ್ ಅವರಿಂದ ಸ್ವೀಕರಿಸುವ ವೇಳೆ ಮಿಯಾ ಸಾಬ್ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಈ ಸಂದರ್ಭ ಕಾರ್ಯಾಚರಣೆಯಲ್ಲಿ ಲೋಕಾಯುಕ್ತ ಎಸ್ಪಿ ಸೈಮಾನ್, ಡಿವೈಎಸ್ಪಿಗಳಾದ ಕಲಾವತಿ, ಚೆಲುವರಾಜು, ಟ್ರ್ಯಾಕ್ ಲೇಯಿಂಗ್ ಆಫೀಸರ್ ಅಮರುಲ್ಲಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಎಂಬುವರ ಒಂದು ದೂರನ್ನು ಸ್ವೀಕರಿಸಿಕೊಂಡು ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ ಟೈಮ್ ನಂಬರ್ 5ರಲ್ಲಿ. ಅದರಲ್ಲಿ ಅವರು ವಿ.ಆರ್ ಅವರು ಅವರಿಗೆ ಅಕ್ರಮ ಸಕ್ರಮ ಮಂಜೂರಾದ ಜಮೀನಿನಲ್ಲಿ ಅವರ ಹಕ್ಕು ಖುಲಾಸೆಗಾಗಿ ಅರ್ಜಿ ಸಲ್ಲಿಸಿದ್ರು. ಅದರ ಬಗ್ಗೆ ವರದಿ ಕೊಡುವ ಸಲುವಾಗಿ ಇವರು ರೂಪಾಯಿ 8,000 ಕೇಳಿದರು. ಅದರಲ್ಲಿ 3,000 ಆಲ್ರೆಡಿ ಅವರು ಸ್ವೀಕರಿಸಿಕೊಂಡಿದ್ದು, ಉಳಿದ 5,000 ಸ್ವೀಕರಿಸುವಾಗ ನಾವು ಟ್ರ್ಯಾಪ್ ಮಾಡಿದ್ದೇವೆ. ಇದರದ್ದು ಟ್ರ್ಯಾಪ್ ಲೇಯಿಂಗ್ ಆಫೀಸರ್ ಆಗಿ ಶ್ರೀ ಅಮರುಲ್ಲಾ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಅಮರುಲ್ಲಾ ಅವರು ಟ್ರ್ಯಾಕ್ ಲೇಯಿಂಗ್ ಆಫೀಸರ್ ಅಂತ ಅಮರುಲ್ಲಾ ಅವರು ಇದ್ದಾರೆ, ಇನ್ಸ್ಪೆಕ್ಟರ್, ಮತ್ತು ಡಿ.ಎಸ್.ಪಿ ಕಲಾವತಿ ಅವರು, ಮತ್ತು ಡಿ.ಎಸ್.ಪಿ ಚೆಲುವರಾಜ್ ಅವರು, ಮತ್ತು ನಮ್ಮ ಮಂಗಳೂರು ಲೋಕಾಯುಕ್ತದ ಎಲ್ಲ ಸಿಬ್ಬಂದಿಯವರು ಪಾಲ್ಗೊಂಡಿದ್ದಾರೆ. 7A ಪೀಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 7A ಪ್ರಕಾರ ನಾವು ಕೇಸ್ ದಾಖಲಿಸಿದ್ದೇವೆ.